ಪುತ್ತೂರು ಮಹಾಲಿಂಗೇಶ್ವರ ದೇವರ ಎದುರು ದೇವರ ಗದ್ದೆಯಲ್ಲಿ ಜನಾಗ್ರಹ ಸಮಾವೇಶವನ್ನು ನಾಳೆಯ ದಿವಸ 9 ಗಂಟೆಗೆ ಆರಂಭಿಸಲಿದ್ದೇವೆ. 9 ಗಂಟೆಗೆ ಸರಿಯಾಗಿ ಭಜನೆಯೊಂದಿಗೆ ಈ ಜನಾಗ್ರಹ ಸಮಾವೇಶ ಆರಂಭ ಆಗಲಿಕ್ಕಿದೆ. 10 ಗಂಟೆಗೆ ಅತಿಥಿ ಗಣ್ಯರೊಂದಿಗೆ ಇಲ್ಲಿ ಜನಾಗ್ರಹ ಸಮಾವೇಶ ಜರುಗಲಿಕ್ಕಿದೆ. ವಿಶೇಷವಾಗಿ ಈ ಜನಾಗ್ರಹ ಸಮಾವೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳಾದ ಮೋಹನ್ ಆಳ್ವಾರವರು ಈ ಸಮಾವೇಶದ ಪ್ರಥಮವಾಗಿ ತಾವೊಂದರು ನಡೆದು ಬಂದ ದಾರಿಯ ಬಗ್ಗೆ ನಮಗೆ ಆ ಸಮಾವೇಶದಲ್ಲಿ ಉಲ್ಲೇಖವನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಆ ಸಮಾವೇಶದ ಧರ್ಮಸ್ಥಳದ ನಡೆಗಳ ಬಗ್ಗೆ ವಕೀಲರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರತಕ್ಕಂತಹ ಇವರು ಈ ಕಾರ್ಯಕ್ರಮವನ್ನು ಧರ್ಮಸ್ಥಳದಲ್ಲಿ ನಡೆಯತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಗುರುಪುರದ ಸ್ವಾಮೀಜಿಗಳಾದ ರಾಜಶೇಖರ ಸ್ವಾಮೀಜಿಯವರು ವಿಶೇಷವಾಗಿ ಸಮಾವೇಶದಲ್ಲಿ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಜೊತೆಗೆ ಹಲವು ಗಣ್ಯರು ಸೇರಿಕೊಂಡು ನಮ್ಮೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈಗಳು, ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರು, ಮಾಜಿ ಶಾಸಕರುಗಳು, ಊರಿನ ಗಣ್ಯರುಗಳು, ದೇವಸ್ಥಾನದ ಆಡಳಿತ ಮುಖ್ಯಸ್ಥರುಗಳು ಹಾಗೂ ಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಆಪ್ತರು ಹಾಗೂ ಧರ್ಮಸ್ಥಳದ ಭಕ್ತಾಭಿಮಾನಿಗಳ ಸೇರಿಕೊಂಡು ಈ ಸಮಾವೇಶ ನಡೆದಿದೆ. ಬಹುಶಃ ನಾವು 2-3 ಸಾವಿರ ಜನರ ಸಮಾವೇಶ ನಡೆಸುವುದೆಂದು ತೀರ್ಮಾನಿಸಿದ್ದೆವು. ಆದರೆ ಎಲ್ಲರೂ ಈ ಜನಾಕ್ರೋಶ ಸಭೆ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ನಡೆಯಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಸಮಾರಂಭ ಆಗಬೇಕು ಎನ್ನುವಂತಹ ಊಹಣೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಬಹುಶಃ ನಮ್ಮ ಒಂದು ಅಂದಾಜು 10,000ಕ್ಕೂ ಮೀರಿ ಭಕ್ತಾದಿಗಳು ಬಂದು ಇಲ್ಲಿ ಜನಾಕ್ರೋಶ ಸಭೆಯಲ್ಲಿ ಭಾಗವಹಿಸ್ತಾರೆ ಎನ್ನುವಂಥದ್ದು ನಮಗೀಗ ಗೊತ್ತಾಗಿದೆ. ಬಹುಶಃ ಎಲ್ಲ ಕಡೆಯಿಂದ ನಮಗೆ ಕರೆಗಳು ಬರ್ತಾ ಇವೆ, ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೇವೆ ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿ ದೇವಸ್ಥಾನಗಳ ಆಡಳಿತ ಮುಖ್ಯಸ್ಥರುಗಳು, ಆಡಳಿತ ಸಮಿತಿಯವರು ಮತ್ತು ಭಗವದ್ಭಕ್ತ ಬಂಧುಗಳು ಇಲ್ಲಿ ಸೇರಿಕೊಂಡು ಆ ಸಮಾವೇಶ ವಿಶೇಷವಾಗಿ ಜರುಗಲಿಕ್ಕಿದೆ. ನಮಗೆ ಸಂಪೂರ್ಣ ಸಹಕಾರವನ್ನು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಆಡಳಿತ ಸಮಿತಿ ಅಧ್ಯಕ್ಷರು ಮತ್ತು ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳು ಹಾಗೂ ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪೂಜ್ಯ ಕಾವಂದರ ಅಲ್ಲಿಗೆ ಹೋಗಿ ನಾವು ಈ ವಿಚಾರವನ್ನು ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಬಹುಶಃ ಅವರು ಕೂಡ ಬಹಳ ಸಂತೋಷಿತರಾಗಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ಪುತ್ತೂರಿನಲ್ಲಿ ಇಷ್ಟರ ತನಕ ನಡೆಯದಂತಹ ಕಾರ್ಯಕ್ರಮವಾಗಿ ಮೂಡಿ ಬರ್ತದೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮವಾದಂತಹ ಕಾರ್ಯಕ್ರಮ ಆಗ್ತದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ಇದರಿಂದ ಯಾವ ಸಂದೇಶವನ್ನು ನೀವು ಇದರಿಂದ ನಮಗೆ ಧರ್ಮಸ್ಥಳ ಭಕ್ತಾಭಿಮಾನಿಗಳು ಸೇರಿಕೊಂಡು ಧರ್ಮಸ್ಥಳದಲ್ಲಿ ಯಾವುದೇ ಇಷ್ಟರವರೆಗೆ ಈಗಿನ ಸನ್ನಿವೇಶವನ್ನು ಕಾಣ್ತಾ ಇದ್ದೇವೆ. SIT ತನಿಖೆ ಮತ್ತು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇವೆ. ಯಾವುದೇ ಒಂದು ರೀತಿಯ ಅಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಅನಾಚಾರ ಆ ಭಕ್ತವೃಂದದಿಂದ ನಡೆದಿಲ್ಲ ಎನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಬಹುಶಃ ಈಗಾಗಲೇ ಪೊಲೀಸ್ ತನಿಖೆಯಲ್ಲಿ ನಮಗೆ ತಿಳಿದ ಮಟ್ಟಿಗೆ ಯಾವುದೇ ಒಂದು ರೀತಿಯ ಅಲ್ಲಿನ ಭಕ್ತಾದಿಗಳಿಂದಾಗಲಿ ಆ ಸನ್ನಿವೇಶದಲ್ಲಿ ಜರಗಲಿಲ್ಲ ಎನ್ನುವಂಥದ್ದು ಊಹಣೆ ನಮಗೆ ಕೇಳ್ತಾ ಇದ್ದೇವೆ. ಬಹುಶಃ ಅಂತಹ ಸನ್ನಿವೇಶ ನಡೆದಿಲ್ಲ ಎನ್ನುವಂಥದ್ದು ನಾವು ಭಗವದ್ಭಕ್ತರಾದ ನಮ್ಮೆಲ್ಲರಿಗೂ ಗೊತ್ತಿದ್ದರಿಂದ ನಾವು ಈ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದಂತಹ ಕೆಲಸ ಕಾರ್ಯವನ್ನು ತನ್ನ ಧರ್ಮಾಧಿಕಾರಿಯಾಗಿ ಧರ್ಮಸ್ಥಳ ಕ್ಷೇತ್ರದಿಂದ ಇಡೀ ಸಮಾಜವನ್ನು ತಿದ್ದುಪಡಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. 4 ಗೋಡೆಯ ಮಧ್ಯೆ ಕುಳಿತಿರತಕ್ಕಂತಹ ಒಬ್ಬ ಮಹಿಳೆ ಇವತ್ತು ಸಮಾಜದಲ್ಲಿ ಒಂದು ಸದೃಢ ಮಹಿಳೆಯಾಗಿ ಇವತ್ತು ಹೊರಹೊಮ್ಮುವಂತಹ ಕೆಲಸ ಕಾರ್ಯಗಳನ್ನು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಕಂಡಿದ್ದೇವೆ. ಬಹುಶಃ ದೇವಸ್ಥಾನಗಳ ಜೀರ್ಣೋದ್ಧಾರಗಳಿರ್ಬೋದು, ಶಾಲೆಯ ಅಭಿವೃದ್ಧಿ ಇರ್ಬೋದು, ಶಾಲೆಗೆ ಅಧ್ಯಾಪಕರನ್ನು ಒದಗಿಸತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು, ಆರೋಗ್ಯ ಶಿಬಿರಗಳಿರ್ಬೋದು, ಊರಿನಲ್ಲಿ ನಡೆಯತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಧರ್ಮಸ್ಥಳದ ಕೊಡುಗೆ ಇದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ಇದಕ್ಕೆ ಭಗವದ್ಭಕ್ತ ಬಂಧುಗಳು ನಮ್ಮೊಂದಿಗೆ ಉದ್ಘೋಷವಾಗಿ ನಾಳೆ ಸೇರಲಿಕ್ಕಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ಸಂತೋಷಪಡ್ತೇನೆ. ಆಯೋಜನೆಯ ತಂಡದ ಬಗ್ಗೆ ಆಯೋಜನೆಯ ತಂಡ ಬಹುಶಃ ನಾವು ಜಿಲ್ಲೆಯಲ್ಲಿ ಮೋಹನ್ ಆಳ್ವಾರರ ನಾಯಕತ್ವದಲ್ಲಿ ಸಭೆಯನ್ನು ಕರೆದರು. ಆ ಸಭೆಯಲ್ಲಿ ನನಗೆ ಪುತ್ತೂರು ತಾಲೂಕಿನ ಒಂದು ಆಯೋಜನೆ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟರು. ನಾನು ಒಬ್ಬನೇ ಅಲ್ಲ, ನನ್ನೊಂದಿಗೆ ತಂಡವಾಗಿ ಎಲ್ಲರೂ ನನಗೆ ಸಹಕಾರವನ್ನು ನೀಡಿದ್ದಾರೆ. ಭಗವದ್ಭಕ್ತ ಬಂಧುಗಳು, ದೇವಸ್ಥಾನದ ಆಡಳಿತ ಮುಖ್ಯಸ್ಥರುಗಳು
ಮತ್ತು ಸಮಾಜದಲ್ಲಿ ದೊಡ್ಡ ಸಂಖ್ಯೆಯಲ್ಲಿರತಕ್ಕಂತಹ ಎಲ್ಲ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತ ಬಂಧುಗಳ ಸಹಕಾರದಿಂದ ಈ ಕಾರ್ಯಕ್ರಮ ವಿಶೇಷವಾಗಿ ಆಯೋಜನೆ ಆಗ್ತದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು ಒನ್ ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.